ದಕ್ಷಿಣ ಕನ್ನಡ ಜಿಲ್ಲೆ ಹಲವು ಸಂಸ್ಕೃತಿಗಳ ಬೀಡು. ಇಲ್ಲಿ ದೇವರು ದೈವಗಳ ಮೇಲಿರುವ ಭಕ್ತಿ ನಂಬಿಕೆಗೂ ಮೀರಿದ್ದು ಅದೆಷ್ಟೋ ಬಾರಿ ಸಾವಿರಾರು ವರ್ಷಗಳಷ್ಟು ಹಿಂದಿನ ದೈವದ ವಿಗ್ರಹಗಳು ಮಣ್ಣಿನಡಿ ಗೋಚರಿಸಿದ್ದೂ ಇದೆ. ಇದೀಗ ಸುಮಾರು 300 ವರ್ಷಗಳ ಇತಿಹಾಸ ಇರುವಂತಹ ಹಳೆಯದಾದ ದೈವದ ವಿಗ್ರಹಗಳು ಪತ್ತೆಯಾಗಿದೆ. ಗುರುಪುರ ಮಾಣಿಬೆಟ್ಟು ಕೋರ್ದಪ್ಪು ಪರಿವಾರ ದೈವಸ್ಥಾನ ಬಳಿಯ ಮೂಲ ಸಾನ್ನಿಧ್ಯವಿದ್ದ ಜಾಗದಲ್ಲಿ ಉತ್ಖನನ ಮಾಡಿದ ಸಂದರ್ಭ ಈ ದೈವದ ಪರಿಕರಗಳು ಸಿಕ್ಕಿವೆ. ದೈವಸ್ಥಾನದಲ್ಲಿ ಇಡಲಾಗಿದ್ದ ತಾಂಬೂಲ ಪ್ರಶ್ನೆ ವೇಳೆ ಶಶಿಕುಮಾರ್ ಪಂಡಿತ್ ಎಂಬುವರು ಹಳೆಯ ದೈವಸ್ಥಾನ ಇದ್ದ ಜಾಗದಲ್ಲಿ ದೈವದ ಸೊತ್ತುಗಳಿರುವ ಬಗ್ಗೆ ಸೂಚನೆಯನ್ನ ನೀಡಿದ್ರು. ಅದರಂತೆ ನಿನ್ನೆ ಸ್ಥಳದಲ್ಲಿ ಉತ್ಖನನ ಮಾಡಿದ ವೇಳೆ ಕೋರ್ದಬ್ಬು ಅಥವಾ ಪಂಜುರ್ಲಿ ದೈವದ ಮೂರ್ತಿ, ಕಂಚಿನ ಮೊಲ, ಖಡ್ಸಲೆ, ಗೋಣ, ದೈವದ ಕಲ್ಲು, ಘಂಟೆಮಣೆ, ಸುತ್ತಿಗೆ, ತಂದೇಲ್, ದೀಪ ಮತ್ತಿತರ ಸೊತ್ತುಗಳು ಪತ್ತೆಯಾಗಿದೆ. ಇನ್ನು ಇವುಗಳಲ್ಲಿ ದೀಪ ಮಣ್ಣಿನದ್ದಾಗಿದ್ರೆ ಉಳಿದ ಸೊತ್ತುಗಳು ಪಂಚಲೋಹ ಹಾಗೂ ಕಂಚು, ಹಿತ್ತಾಳೆ ಮತ್ತು ಕಬ್ಬಿಣದ್ದಾಗಿದೆ.